ಸರ್ಕಾರದಿಂದ ಮಂಜೂರಾದ ಜಾಗದಲ್ಲಿ ಮನೆ ನಿರ್ಮಿಸಲು ಮುಂದಾದ ದಲಿತ ಕುಟುಂಬವೊಂದಕ್ಕೆ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳು ಹಾಗೂ ಮಾಜಿ ಸದಸ್ಯರು ಸೇರಿಕೊಂಡು ದೌರ್ಜನ್ಯ ನಡೆಸಿರುವ ಘಟನೆ ನಗರದ ಹೊರವಲಯದ ನೀರುಮಾರ್ಗದಲ್ಲಿ ನಡೆದಿದೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ಹೋರಾಟ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ಎಸ್ಪಿ ಆನಂದ್ ಅವರು, ಮೋಹನ್ ಹಾಗೂ ಪ್ರೇಮಯಾನೆ ಸಬಿತಾ ದಂಪತಿ ಕಳೆದ ಹಲವು ವರ್ಷಗಳ ಹಿಂದೆಯೇ ಸರ್ವೆ ನಂಬರ್ 109/1 ಹಕ್ಕುಪತ್ರ ಪಡೆದಿರುತ್ತಾರೆ. ಆದರೆ ಆರ್ಥಿಕ ಹೊಂದಾಣಿಕೆ ಸಾಧ್ಯವಾಗದ ಕಾರಣದಿಂದಾಗಿ ಜಮೀನಿನಲ್ಲಿ ಮನೆ ಕಟ್ಟಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ಇತ್ತೀಚೆಗೆ ಅವರು ಮನೆ ಕಟ್ಟಲು ಮುಂದಾದಾಗ ಗುರುಪುರ ನಾಡ ಕಚೇರಿಯ ಉಪ ತಹಶೀಲ್ದಾರ್ ಶಿವಪ್ರಸಾದ್, ನೀರುಮಾರ್ಗ ಗ್ರಾಮ ಪಂಚಾಯತ್ ಬಿಡಿಒ ಸುಧೀರ್, ಗ್ರಾಮ ಕರ್ಣಿಕ ಉಗ್ರಾಣಿ ಭಾಸ್ಕರ್ ಎಂಬುವರು ಸೇರಿ ಸ್ಥಳೀಯ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಪವಿತ್ರ, ಉಷಾ ನಾಯ್ಕ್ ಮತ್ತು ನಾಗೇಶ್ ಗೌಡ, ಪದ್ಮಾವತಿ ಶೆಟ್ಟಿ ಹಾಗೂ ಸುಶೀಲಾ ಎಂಬುವರ ಕುಮ್ಮಕ್ಕಿನಿಂದ ಡಿಸೆಂಬರ್ 7ನೇ ತಾರೀಕಿನಂದು ಮೋಹನ್ ದಂಪತಿಯ ಜಮೀನಿಗೆ ತಂತಿ ಬೇಲಿ ಅಳವಡಿಸಿ ಇದು ಅಂಗನವಾಡಿ ಬಿಡಿ ಬ್ರಾಂಚ್ ಹಾಗೂ ಇನ್ನಿತರ ಉದ್ದೇಶಕ್ಕಾಗಿ ಮೀಸಲಿರಿಸಿದ ಜಾಗ ಎಂದು ಆಕ್ರಮಣವೆಸಗುತ್ತಿದ್ದಾರೆ. ಈಗಾಗಲೇ ಈ ಕುರಿತು ತಹಶೀಲ್ದಾರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ, ಶಾಸಕರಿಗೆ ದೂರು ನೀಡಲಾಗಿದ್ದು ನ್ಯಾಯ ಒದಗಿಸುವ ಭರವಸೆಯನ್ನ ನೀಡಿದ್ದಾರೆ. ಆದರೆ ಈ ಮಧ್ಯೆ ಮನೆ ಕಟ್ಟಲು ಮುಂದಾಗುತ್ತಿದ್ದಂತೆ ದಲಿತ ಕುಟುಂಬದ ಮೇಲಾದ ಅನ್ಯಾಯ ಖಂಡನಾರ್ಹ. ದಲಿತ ಕುಟುಂಬವನ್ನ ಸ್ಥಳೀಯ ಅಧಿಕಾರಿಗಳು ಟಾರ್ಗೆಟ್ ಮಾಡುತ್ತಿರುವುದು ಯಾಕಾಗಿ ಎಂದು ತಿಳಿಯಬೇಕಾಗಿದೆ. ತಕ್ಷಣವೇ ಅನ್ಯಾಯವೆಸಗಿದ ಅಧಿಕಾರಿಗಳ ವರ್ಗಾವಣೆ ಮಾಡಬೇಕಿದೆ. ಇಲ್ಲದೆ ಹೋದಲ್ಲಿ ಯಾವುದೇ ರೀತಿಯ ಉಗ್ರ ಹೋರಾಟಕ್ಕೂ ನಾವು ಸಿದ್ಧರಿದ್ದೀವಿ ಎಂದು ಹೇಳಿದರು. ಸುಮಾರು ಇವರಿಗೆ 1995ರಲ್ಲಿ ಇವರಿಗೆ ಪ್ರೇಮ ಎಂಬವರಿಗೆ ಹಕ್ಕುಪತ್ರ ಸಿಗುತ್ತದೆ. ಅಂದಿನ ಸಮಯದಲ್ಲಿ ಇವತ್ತು ತೀವ್ರ ಒಂದು ಬಡತನ ಹಾಗೂ ಆರ್ಥಿಕ ಸಮಸ್ಯೆಯಿಂದ ಇವತ್ತು ಹಕ್ಕುಪತ್ರ ಸಿಕ್ಕಿದೆ. ಅದರ ಮನೆ ಕಟ್ಟಲಿಕ್ಕೆ ತುಂಬ ಸಮಸ್ಯೆಯಿಂದ ಇವರು ಸಂಬಂಧಿಕರಂದರೆ ಸ್ವಂತ ಅಣ್ಣನ ಮನೆಯಲ್ಲಿ ಇವರು ಅದೇ ಪಕ್ಕದ ಮನೆಯಲ್ಲಿ ವಾಸ ಆಗಿದ್ದರು. ಈ ಸಮಯದಲ್ಲಿ ಇತ್ತೀಚೆಗೆ ಇವರು ಒಂದು 5-6 ತಿಂಗಳಿಂದ ಬ್ಯಾಂಕಿನಲ್ಲಿ ಸಾಲ ಮತ್ತು ಫೈನಾನ್ಸ್ ಸಾಲ ಪಡ್ಕೊಂಡು ಇವತ್ತು ಏನು ನಮಗೆ ಹಕ್ಕುಪತ್ರ ಸಿಕ್ಕಿದೆ ಅದೇ ಸ್ಥಳದಲ್ಲಿ ನಾವು ಇವತ್ತು ಮನೆ ಕಟ್ಟುವಂಥ ಒಂದು ತಯಾರಿ ನಡೆಸಿ ಮನೆ ಕಟ್ಟು ಹೋಗುವಾಗ ಈ ಹಿಂದೆ ಅಲ್ಲಿದ್ದಂಥ ಸ್ಥಳೀಯ ಒಂದು ನಾವು ಇಲ್ಲಿ ಹೆಸರನ್ನು ನಮೂದಿಸಿವಿ. ಇವತ್ತು ಎಲ್ಲರೂ ಇವರಿಗೊಂದು ಮಾನಸಿಕ ಕಿರುಕುಳ ಕೊಟ್ಟು ಇವತ್ತು ರಾಜ್ಯಕ್ಕೆ ಒಂದು ಒತ್ತಡ ಬೆಳೆಸಿ ಇವತ್ತು ನಾಡ ಕಚೇರಿ ಉಪ ತಹಸೀಲ್ದಾರ್ ಮತ್ತು ಅಲ್ಲಿಯ ಗ್ರಾಮದ ಇವತ್ತು ಪೀಡಿಯವರು ಮತ್ತು ಉಗ್ರಾಣಿಯವರು ಎಂಬವರು ಇವರ ಕುಮ್ಮಕ್ಕಿನಿಂದ ಇವತ್ತು ದಿನಾಂಕ 7/12/2020 ಇವತ್ತು ನೆಲಸಮ ತಟ್ಟು ಮಾಡಿ ಇವತ್ತೆಲ್ಲ ವಿಧಿವಿಜ್ಞಾನ ಪ್ರಕಾರ ಅಲ್ಲಿ ಪೂಜೆ ಪುರಸ್ಕಾರ ಮಾಡಿ ಮನೆಯನ್ನು ಕಟ್ಟುವಂಥ ಹಂತದಲ್ಲಿರುವಾಗ ಇವರು ಏನು ಮಾಡಿದ್ರು ಇವತ್ತು ಆ ಪಿಡಿಯವರು ಮತ್ತು ಗುರುಪುರದ ನಾಡ ಕಚೇರಿಯ ಉಪ ತಹಸೀಲ್ದಾರ್ ಇವರು ತಮ್ಮ ಪೊಲೀಸ್ ಸಿಬ್ಬಂದಿಯನ್ನು ಕರ್ಕೊಂಡು ಇವತ್ತು ದಿಗ್ಭ್ರಮೆ ಮಾಡಿಸಿ ಇಲ್ಲಿ ಮನೆ ಕಟ್ಟುವಾಗ ನಿಮ್ಮನ್ನು ಇಲ್ಲಿಂದ ನಾವು ಬೇರೆ ಸ್ಥಳಕ್ಕೆ ನಿಮ್ಮನ್ನು ಸ್ಥಳಾಂತರ ಮಾಡುವುದು, ಬಹಿಷ್ಕಾರ ಮಾಡುವುದು ಒಂದು ಬೆದರಿಕೆ ಕೂಡ ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನೊಂದ ಕುಟುಂಬದ ಮೋಹನ್ ಹಾಗೂ ಪ್ರೇಮಯಾನೆ ಸವಿತಾ, ವಿಶ್ವಕುಮಾರ್ ಮುಲ್ಕಿ ಉಪಸ್ಥಿತರಿದ್ದರು.